ಆತ್ಮೀಯ ವೀಕ್ಷಕರೇ, ಡಿವೈನ್ ಮೀಡಿಯಾದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಧನೆ ಎಂದರೆ ತನ್ನ ಜೀವನದಲ್ಲಿ ಬರುವಂತಹ ಎಡರು ತೊಡರುಗಳನ್ನು ತೊಡೆದು ಹಾಕಿ ತಾನು ಅಂದುಕೊಂಡಂತಹ ಗುರಿಯನ್ನು ತಲುಪುವುದು ನಿಜವಾದ ಸಾಧನೆ. ಈ ಸಾಧನೆಯ ಹಂತದಲ್ಲಿ ಬರುವಂತಹ ಅದೆಷ್ಟೋ ಎಡರು ತೊಡರುಗಳನ್ನು ತೊಡೆದು ಹಾಕಿದವರು ಮಾತ್ರ ತನ್ನ ಜೀವನದಲ್ಲಿ ನಿಜವಾದ ಸಾಧಕರೆನಿಸಿಕೊಳ್ಳಲು ಸಾಧ್ಯ. ಅಂತಹ ಓರ್ವ ನಿಜವಾದ ಸಾಧಕಿಯನ್ನ ಪರಿಚಯ ಮಾಡುವಂತಹ ಸಂದರ್ಭ ಇವತ್ತು ನಾವು ಪರಿಚಯಿಸುತ್ತಿರುವವರು ತನ್ನ ಜೀವನದಲ್ಲಿ ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿ ಊರ ಉಪ್ಪಿನಕಾಯಿಯನ್ನು ತಯಾರಿಕೆ ಮಾಡಿ ಮಹಿಳಾ ಸಾಧಕಿಯರಿಗೆ ಓರ್ವ ಮಾರ್ಗದರ್ಶಕಿಯಾಗಿ ತನ್ನ ಸಾಧನೆಯನ್ನು ತೋರಿದವರು ಕಾಸರಗೋಡು ಜಿಲ್ಲೆಯ ಎಡನೀರಿನ ಚಂದ್ರಾವತಿ ಆಚಾರ್ಯ ಅವರು. ಶ್ರೀಮತಿ ಚಂದ್ರಾವತಿ ಆಚಾರ್ಯ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಚಂದ್ರಾವತಿ ಅವರೇ, ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಅಂದಾಗ ಅವರ ಜೀವನದಲ್ಲಿ ಎರಡು ಘಟ್ಟಗಳು ಬರುತ್ತವೆ. ತನ್ನ ಬಾಲ್ಯಕಾಲದಲ್ಲಿ ತಂದೆ ತಾಯಿಯವರ ಜೊತೆ ತನ್ನ ಆ ಮನೆಯಲ್ಲಿ, ಆನಂತರ ಕೈ ಹಿಡಿದ ಪತಿಯ ಜೊತೆ ಪತಿಯ ಮನೆಯಲ್ಲಿ. ಈ ಎರಡು ಜೀವನದ ಬಗ್ಗೆ ನಿಮ್ಮ ಕಿರು ಪರಿಚಯವನ್ನ ಹೇಳುವುದಾದರೆ? ನನ್ನ ಹುಟ್ಟಿನ ಊರು ನಾರಂಪಾಡಿ ಮವ್ವಾರು ಅಂತ ಹೇಳ್ತಾರೆ. ನಾವು 6 ಜನ ಮಕ್ಕಳು. 6 ಜನರಲ್ಲಿ 3 ಅಣ್ಣನವರು, ಆಮೇಲೆ 4ನೇವಳು ನಾನು, ನಂತರ ನನಗೆ 2 ತಂಗಿಯವರು, 6 ಜನ. ಅಂದ್ರೆ ನನಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆಗಿದೆ. ಸಣ್ಣ ಪ್ರಾಯ ಅಂದ್ರೆ ಈಗಿನ ಕಾಲಘಟ್ಟದಲ್ಲಿ ಆಗುದಿಲ್ಲ. ಅಂದ್ರೆ ಆವಾಗಿನ ಕಾಲ ಇದರಲ್ಲಿ ನಮಗೆ ಹಾಗೆ ಆಗಿದೆ. ಅಂದ್ರೆ 16 ವರ್ಷದಲ್ಲೇ ಮದುವೆಯಾಗಿ 15 ವರ್ಷದಲ್ಲೇ ನಾನು ತಾಯಿ ಮನೆಯಲ್ಲಿದ್ದು 16ನೇ ವರ್ಷದಲ್ಲಿ ಗಂಡನ ಮನೆಗೆ ಈ ಎಡನೀರಿಗೆ ಬಂದಿದ್ದೇನೆ. ಈಗ ಬಂದು ಈ ವರ್ಷಕ್ಕೆ 40 ವರ್ಷ ಆಯ್ತು. ಅಂದ್ರೆ ಆಗಿನ ಕಾಲದ ಅಂದ್ರೆ ತಂದೆಗೆ ನನ್ನ ಹತ್ರ ತುಂಬಾ ಪ್ರೀತಿ ಅಂದ್ರೆ 3 ಅಣ್ಣನವರು ಆದ ಮೇಲೆ ನಾನು 4ನೇವಳು ಹೆಣ್ಣು ಮಗಳು ಅಂತ ತುಂಬಾ ಇದರಲ್ಲಿ ನಾನು ನೋಡಿದ್ದಾರೆ. ಅದು ಗಂಡನ ಮೇಲೆ ಇಲ್ಲಿ ಬಂದ ಮೇಲೆ ನಾನು ತುಂಬಾ ನೋವು ಅನುಭವಿಸಿದ್ದೇನೆ. ಒಂದು ನೋವು ಅಂದ್ರೆ ನನ್ನ ಅಂತ ಹೆಣ್ಣು ಮಕ್ಕಳೇ ಹುಟ್ಟಬಾರ್ದು ಅಂತ ನಾನು ಒಂದು ಇದಿತ್ತು, ವಾಸಿ ಇತ್ತು, ಒಂದು ತರ್ಕ. ಅಂದ್ರೆ ನನಗೆ ಇಷ್ಟು ಕಷ್ಟ ಯಾಕೆ ಬೇಕಾಗಿ ನಾನು ಹೆಣ್ಣಾಗಿ ಜನ್ಮ ತಾಳಿದ್ದೇನೆ ಅಂತ ಅಷ್ಟು ಇದಾಗಿದೆ. ಅಂದ್ರೆ ಬಂದ ಮೇಲೆ ನನ್ನ ಗಂಡನಿಗೆ ಕೆಲಸ ಇಲ್ಲ. ಕೆಲಸ ಅಂದ್ರೆ ಅವರು ಹೀಗೆ ಅರ್ಧ ಗಂಟೆ ಪಾರ್ಟ್ ಟೈಮ್ ಕೆಲಸ, ಅಂದ್ರೆ ಬ್ಯಾಂಕಲ್ಲಿ ಒಂದು ನೀರು ತಂದಿಡುದು, ಮತ್ತೆ ಹೀಗೆ ಸಣ್ಣ ಸಣ್ಣ ಕೆಲಸ ಯಾವುದೂ ಇಲ್ಲ. ನಮ್ಮ ಆಚಾರಿ ಕೆಲಸದಲ್ಲಿ ಒಂದು ಗೀಸುಳು ಹಿಡಿಯುದು ಅಂತ ಮಾತ್ರ ಅಲ್ಲದೆ ಬೇರೆ ಇಲ್ಲ. ಆಗಿನ ಕಾಲಾವಸ್ಥೆಯಲ್ಲಿ ಒಂದು ಹೊತ್ತು ಊಟ ಮಾಡ್ಲಿಕ್ಕೂ ನಮಗೆ ತುಂಬಾ ಕಷ್ಟ ಆಗಿದೆ. ಅಲ್ಲಿ ನಮಗೆ ನನ್ನನ್ನು ಅಷ್ಟು ಚಂದ ನೋಡಿ ಇಲ್ಲಿ ನನಗೆ ಹೀಗಾಯ್ತಲ್ಲ ಅಂತ ತುಂಬಾ ನೋವು ಅನುಭವಿಸಿದೆ. ಅಷ್ಟು ಈ ಪ್ರಾಯ ನಮಗೆ ಗೊತ್ತಿಲ್ಲ ಮದ್ವೆ ಅಂದ್ರೆ ಏನು. ಮದ್ವೆ ಅಂದ್ರೆ ನಾನು ಎನಿಸಿದಂಥದ್ದು, ಈಗ ಎಲ್ರು ಗಂಡ ಹೆಂಡತಿ ಜೊತೆಯಲ್ಲಿ ಹೋಗ್ತಾರೆ, ಅದು ಅಂದ್ರೆ ಒಂದು ಕೊಡೆ ಹಿಡ್ಕೊಂಡು ಹೋಗುದು, ಅದೆಲ್ಲ ನನಗೆ ಮಕ್ಕಳಾಟಿಗೆ. ಅಂದ್ರೆ ಈಗಿನ ಕಾಲಾವಸ್ಥೆ ಹಾಗೆ ಮೊಬೈಲ್ ಇಲ್ಲ, ಲ್ಯಾಂಡ್ ಫೋನ್ ಅಂತೂ ಇಲ್ಲ, ಆಚೆ ಈಚೆ ನಾವು ನೋಡ್ಲಿಕ್ಕಿಲ್ಲ. ಅಂದ್ರೆ ನನ್ನ ನೋಡ್ಲಿಕ್ಕೆ ಬಂದದ್ದು ನನಗೆ ಅಷ್ಟು ಇದಲ್ಲ, ಗೊತ್ತಿಲ್ಲ. ಬಾಲ್ಯಕಾಲದ ಮಕ್ಕಳಾಟಿಗೆ ಅಂದ್ರೆ ಸಾಧಾರಣ 15 ಕಾಲದ 16 ವರ್ಷ ಹಿಡಿಬೇಕಿದ್ರೆ ಈಚೆ ಬಂದಾಗಿದೆ, ಯಾವ್ದು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಬಂದು ಹೀಗಾಯ್ತಲ್ಲ, ಇದಕ್ಕ ಮದುವೆ ಆಗುದು ಅಂತೇಳಿ ನನಗೆ ತುಂಬಾ, ಅಂದ್ರೆ ನಮಗೆ ಪೇಟೆ ರೋಡ್ ಸೈಡ್ ನಮ್ಮ ಮನೆ, ಈಗ ಕಾಡೆಲ್ಲ ಕಾಣುವಾಗ ತುಂಬಾ ಹೆದರಿಕೆ ಆಗಿ ಕೂಡ ನನ್ನ ತಂಗಿಯವರು ನನ್ನನ್ನು ಬಿಟ್ಟಾಕ್ಲಿಲ್ಲ. ನನ್ನ ಸಣ್ಣ ತಂಗಿ ನನ್ನ ಜೊತೆಯಲ್ಲೇ ಇದ್ದುಕೊಂಡು, ಅವಳು ಸ್ಕೂಲಿಗೆ ಹೋಗ್ತಾ ಇದ್ದವಳು, ಅದು ಸ್ಕೂಲು ಬಿಟ್ಟು ನನ್ನಲ್ಲಿ ಒಟ್ಟಿಗೆ ಇದ್ಲು. ನನಗೆ ಹೆದರಿಕೆ, ಕೂಗುದು, ಯಾವಾಗ್ಲೂ ಕೂಗುದು. ಮದ್ವೆ ಅಂದ್ರೆ ಹೀಗೆ ಅಂತೇಳಿ ನನಗೆ ಒಂದು ಹೆದರಿಕೆ ಬಂತು ಆ ಟೈಮಿಗೆ. ಅಂತ ಈಗೆಲ್ಲ ಮಾಡಿ, ಮತ್ತೆ ಮೊದಲಿನ ಕಾಲದ ಅತ್ತೆಯವರು ಹಾಗೆ ಒಳ್ಳೆ ಏಜ್ ಆಗಿದ್ರು. ಅತ್ತೆ ಪಾಪ ಮಾತ್ರ ನನ್ನನ್ನು ನನಗೊಂದು ಮೊಮ್ಮಗಳ ನನ್ನ ಅಂದ್ರೆ ಅಷ್ಟು ಪ್ರಾಯಕ್ಕೆ ತುಂಬಾ ದೊಡ್ಡದು. ನಾನು ಬರುವಾಗಲೇ ಒಂದು 75 ವರ್ಷ ಎಲ್ಲ ಆಗಿರ್ಬಹುದು ಅತ್ತೆಯವರಿಗೆ. ನನ್ನ ಗಂಡ ಕೂಡ ಹಾಗೆ ಬರೀ ಪಾಪ. ಅವರಿಗೆ ನಾನು ಹೀಗೆ ಕೂಗುವಾಗ ಅವರು ಕೇಳುದು, ನೀನ್ ಯಾಕೆ ಕೂಗುದು, ನಾನು ನಿನ್ನನ್ನು ಏನು ಮಾಡಿದೆ, ನನಗೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಹೊರಗಿನ ಪ್ರಪಂಚವೇ ಗೊತ್ತಿಲ್ಲ ನಮಗೆ. ಅಂದ್ರೆ ಮನೆ ಬಿಟ್ರೆ ಅಂಗಡಿಗೆ ಸಮೇತ ನಮ್ಮನ್ನು ಕಳಿಸಿದವರಲ್ಲ, ನನಗೆ ಗೊತ್ತಿಲ್ಲ. ಆಗಿನ ಕಾಲ ಅಷ್ಟೇ ಆಗಿತ್ತು. ಆದ್ರೂ ಕೂಡ ನಾನು ನಂತರ ಇಲ್ಲಿ ಎಲ್ಲ ಹೊಂದಿಕೊಂಡು
ನನಗೆ ತುಂಬಾ ಕಷ್ಟ ಇದಾಯ್ತು. ನಾನು ಅಷ್ಟೊತ್ತಿಗೆ ನನಗೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನಗೆ ಬೀಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ, ನಮ್ಮ ನೆರೆಕರೆಯವರು ಎಲ್ಲ ಸೇರಿಕೊಂಡು ನೀವು ಬೀಡಿ ಕಟ್ಟಿ ನಿಮಗೆ ಏನಾದ್ರೂ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ನನಗೆ ಹೇಗೆ, ಅಲ್ಲ ನೀವು ಕಟ್ಟಿ ನಾವು ಕಲಿಸಿಕೊಡುವ ಅಂತ ಹೇಳಿದ್ರು. ಹಾಗೆ ಅವರೇ ಎಲೆ ಉಡಿ ಎಲ್ಲ ತಂದು ನನ್ನನ್ನು ಬೀಡಿ ಎಲ್ಲ ಕಟ್ಟಿಸಿ ಸ್ವಲ್ಪ ಸ್ವಲ್ಪ ಕಲಿತೆ. ಅಷ್ಟು ಆಗುವಾಗ ತಿಂಗಳೊಂದು 4 ತಿಂಗಳಾಯ್ತು. 4 ತಿಂಗಳ ನಮಗೆ ಆಗಲೇ ನನಗೆ ಗರ್ಭಿಣಿ ಅದೇ, ಬೇಗ ಗರ್ಭಿಣಿ ಅದೇ. ಅಂದ್ರೆ ಮದುವೆ ಆಗಿ 1 ವರ್ಷ, ಮದುವೆ ಆದದ್ದು ಫೆಬ್ರವರಿ 26, 84. ಅದೇ ಫೆಬ್ರವರಿ 85 ಬೆಳಿಗ್ಗೆ ಡೆಲಿವರಿಯೂ ಆಯ್ತು. ಕಷ್ಟದ ಮೇಲೆ ಕಷ್ಟ ಬಂತು. ಮನುಷ್ಯರಿಗೆ ಇಂಥ ಕಷ್ಟ ಅಂದ್ರೆ, ಮಕ್ಕಳನ್ನು ಒಂದು ಮದುವೆ ಆದ್ರೆ ಕೆಲವರಿಗೆ ಸೀಮಂತ ಅದೆಲ್ಲ ಮಾಡ್ತಾರೆ, ನನಗೆ ಅದು ಏನಾಗ್ಲಿಲ್ಲ. ನಾನು ಈ ಬೀಡಿ ಕಟ್ಟಿ ಅದಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ, ಯಾವಾಗಿನ ಕಾಲ ಅಂದ್ರೆ ದೊಡ್ಡ ಹಣ, ಅದು 10 ರೂಪಾಯಿ ಅಂದ್ರೆ ದೊಡ್ಡ ಹಣ. ಅದರಲ್ಲಿ ನಾನು ನನಗೆ ಶ್ರೀಮಂತ ಮಾಡ್ಬೇಕಂತ ಆಸೆ ಇಟ್ಟುಕೊಂಡು, ಗಂಡನಿಗೆ ಏನಿಲ್ಲಲ್ಲ ಆದ್ರೂ ಕೂಡ ಶ್ರೀಮಂತ ಮಾಡ್ಬೇಕು ಅಂತ ನಾನು 5 ರೂಪಾಯಿ ಕಂತಿಗೆ ಹಣ ಕೊಟ್ಟು ಸಾರಿ ತೆಗ್ದಿಟ್ಟೆ. ಅದನ್ನು ನಾನು ಎಲ್ರು ಶ್ರೀಮಂತ ಮಾಡಿ ತಾಯಿ ಮನೆಗೆ ಕರ್ಕೊಂಡು ಹೋಗುದು. ನನ್ನನ್ನು ಹಾಗೆಲ್ಲ ಆಸ್ಪತ್ರೆಗೆ ಹೋದೆ ಈ ಸಾರಿ ಉಟ್ಟುಕೊಂಡು. ಅಷ್ಟು ಬೇಸರ ಇತ್ತು ಹೋದಲ್ಲಿನ ಕಾಲ ಆಗಿ. ಅದನ್ನು ಆಗಿ ಮನೆಯಲ್ಲಿ ಎಲ್ಲ ಸರಿಯಾಗಿ ಆಯ್ತು. ಮಗು ಗವರ್ಮೆಂಟ್ ಆಸ್ಪತ್ರೆ ಡೆಲಿವರಿ ಆಯ್ತು, ಹೆಣ್ಣು ಮಗಳು ಆಯ್ತು. ಆಮೇಲೆ ಈ ಮಗುವನ್ನು ಕರ್ಕೊಂಡು ಬಂದು ತಾಯಿ ಮನೆಗೆ ಹೋದೆ. 40 ದಿವಸ ಆದ ಮೇಲೆ ಪುನಃ ಬಂದೆ. ಚಿಕ್ಕ ಮನೆ, ಮುಳಿ ಹಾಕಿದ ಸಣ್ಣ ಒಂದೇ ಒಂದು ರೂಮಿನ ಮನೆ, ನನಗೆ ಮನೆ ಕೂಡ ಇಲ್ಲ ಆಯ್ತು. ಇದನ್ನೆಲ್ಲ ಸಹಿಸಿಕೊಂಡು ನಾನು ಈ ತುಂಬಾ ನೋವಿನಲ್ಲೇ ಅನ್ಬೇಷಿ 2ನೇ ವರ್ಷ ಆಗ ಮತ್ತೊಂದು ಮಗು ಆಯ್ತು, ಗಂಡು ಮಗು ಆಯ್ತು. 2 ವರ್ಷ ಆಗ 2 ಮಕ್ಕಳು. ಆಗ ನನಗೆ ಪ್ರಾಯ 18 ವರ್ಷ. 18 ವರ್ಷಕ್ಕೆ 2 ಮಕ್ಕಳ ತಾಯಿಯೂ ಆಯ್ತು ನಾನು. ಆಗ ನಾನು ನೆನ್ಸಿದೆ, ಇಷ್ಟು ಚಿಕ್ಕ ಪ್ರಾಯದಲ್ಲಿ ಆಯ್ತು, ನನ್ನ ಗಂಡನಿಗೆ ನನಗೆ ಕೆಲಸ ಇಲ್ಲಲ್ಲ ಅಂತ ತುಂಬಾ ಬೇಸರ ಆಯ್ತು. ಲಾಸ್ಟ್ ನಾನು ಆರಾಧಿಸುವ ಒಂದು ದೇವಿ ಮಲ್ಲ ದುರ್ಗಾಪುರ ಅಮ್ಮ, ಅಲ್ಲಿ ನಾನು ಮಕ್ಕಳನ್ನು ಬಿಟ್ಟು ಮಲ್ಲಕ್ಕ ಹೋಗಿ ಅಲ್ಲಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿದೆ. ಅಮ್ಮ, ನನ್ನ ಗಂಡನಿಂದಾಗಿ ನನಗೆ ಒಂದು ಮುಷ್ಟಿ ಅನ್ನ ಕೊಡುವಾಗೆ ಮಾಡ್ಬೇಕಮ್ಮ. ನಾನು ಯಾರಿಗೂ ತಪ್ಪು ಮಾಡ್ಲಿಲ್ಲ. ಚಿಕ್ಕ ಪ್ರಾಯದಲ್ಲೇ ತಂದೆ ತಾಯಿಯವರು ಹೇಳಿದ ಮಾತಿಗೆ ನಾನು ಬೆಲೆ ಕೊಟ್ಟು ಮದುವೆ ಆಗಿದೆ. ಅಂದ್ರೆ ಹಿರಿಯರಿಗೆ ತುಂಬಾ ಬೆಲೆ ಕೊಡುದು ನನಗೆ ಇಷ್ಟ. ನನಗೆ ಪದ್ಧತಿಗಳು ಹಾಗೆ. ಅಂದ್ರೆ ತಂದೆ ತಾಯಿಯ ಎದುರು ಮಾತಾಡುದು ನಮಗೆ ಗೊತ್ತಿಲ್ಲ, ನಾವು ಮಾತಾಡ್ಲೂ ಇಲ್ಲ. ಈಗಲೂ ನನ್ನ ತಾಯಿ ಇದ್ದಾರೆ, ಅಷ್ಟು ಇದರಲ್ಲಿ ಇದ್ದೇವೆ. ಆಗ ದೇವರು ಮುಟ್ಟಿಸಿ ನಾನು ಪ್ರಾರ್ಥನೆ ಮಾಡಿ ಕಣ್ಣ ನೀರು ಹಾಕಿ ಅಮ್ಮನಲ್ಲಿ ಬಂದಿದ್ದೇನೆ. 1 ವಾರ ಆಗ್ಬೇಕಿದ್ರೆ ಕೇಂದ್ರ ಗೌರ್ಮೆಂಟ್ ಕೆಲಸ ಪೋಸ್ಟಿಂಗ್ ಬಂತು ನನ್ನ ಗಂಡನಿಗೆ. ನಾನು ಯಾವತ್ತು ನಾನು ನನ್ನದು ಅಂತ ಇದುವರೆಗೂ ಇವತ್ತಿನವರೆಗೂ ನನ್ನ ಅಡಿಲೂ ಇಲ್ಲ. ಆದ ಕಾರಣ ಅವರಿಗೆ ಕೆಲಸ ಆಯ್ತು. ಕೆಲಸ ಆಗಿ ಅದು ಪಾರ್ಟ್ ಟೈಮ್ ಅಲ್ಲೇ ಇತ್ತು. ಲಾಸ್ಟ್ ವರ್ಷ ಕಳೆದ ಹಾಗೆ ಫುಲ್ ಟೈಮ್ ಆಯ್ತು, ಪರ್ಮನೆಂಟು ಆಯ್ತು. ಕೆಲಸ ಗವರ್ಮೆಂಟ್ ಕೆಲಸ ಅಂತ ಆಯ್ತು. BSNL ಉದ್ಯೋಗಿ ಆಗಿ ಕೆಲಸ ಆಯ್ತು. ಕೆಲಸ ಆಗಿ ಅದಲ್ಲಿ ಚಂದದಲ್ಲಿ ನಾವು ಇದ್ದೆವು. ಮಕ್ಕಳೆಲ್ಲ ದೊಡ್ಡದಾಯ್ತು. ಮಕ್ಕಳ ಎಲ್ಲ ಆರೋಗ್ಯದಲ್ಲಿ ಏನು ಇದಿಲ್ಲ. ಅಂದ್ರೆ ನಾವು ಈಗಿನಾಗೆ ಬೇಕರಿ ಅದು ಇದೆಲ್ಲ ನಮಗೆ ಕೊಡ್ಲಿಕ್ಕೆ ಏನಿಲ್ಲ, ನಮ್ಮಲ್ಲಿ ಅಷ್ಟು ಗತಿ ಇಲ್ಲ. ಆದ್ರೂ ಕೂಡ ಸಣ್ಣ ಅಮೌಂಟ್. ಈಗ BSNL ಕೆಲಸ ಆದ್ರೂ ತುಂಬಾ ಈಗಿನಾಗೆ ಸಂಬಳ ಏನಿಲ್ಲ. ಆದ್ರೂ ಅದನ್ನೆಲ್ಲ ಮೆಟ್ಟಿ ನಿಂತುಕೊಂಡು ನಾನು ಅದನ್ನು ನನ್ನ ಮಕ್ಕಳನ್ನು ಜೋಪಾನ ಮಾಡಿ ನಾನು ಬೀಡಿ ಕಟ್ಟುದನ್ನು ಮುಂದುವರಿಸಿಕೊಂಡೇ ಹೋದೆ. ಮನೆಗೆ ಬೇಕಾದ ಸಾಮಾನೆಲ್ಲ ನಾನು ತಂದೆ. ಅವರು ಇದಲ್ಲಿ ಅವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಉಪ್ಪಳದಲ್ಲೇ ಇದ್ರು. 15 ವರ್ಷ ಉಪ್ಪಳಲ್ಲಿದ್ರು. ನಾನು ಮನೆಯಲ್ಲೇ ಇದ್ದೆ ಅತ್ತೆಯ ಜೊತೆಗೆ, ಅತ್ತೇನು ಮೈದುನನ್ನು. ಆದ್ರೆ ಅದಲ್ಲಿ ಎಲ್ಲ ಜೀವನ ನನ್ನದು ಇದಾಗಿ ಆಗಿ ಕೆಲಸಕ್ಕೆ ಸಿಕ್ಕಿ 9ನೇ ವರ್ಷ ಪರ್ಮನೆಂಟ್ ಆಗಿ 9ನೇ ವರ್ಷ. ಆಗ ನನಗೆ 38 ವರ್ಷ. ಅಲ್ಲಿಗೆ ನನ್ನ ಜೀವನವೂ ಆಯ್ತು. ನನ್ನ ಗಂಡ ಹಿರಿಯೋದು. ಆಗ ನನಗೆ ನನ್ನ ಏನು ಮಾಡ್ಬೇಕು, ಎಂತ ಮಾಡ್ಬೇಕು ಯಾವುದು ನನಗೆ ಗೊತ್ತಿಲ್ಲ. ಅಂದ್ರೆ ನನ್ನ ಗಂಡ ನನ್ನನ್ನು ಅಷ್ಟು ಜೋಪಾನಾಗಿ ನೋಡಿಕೊಂಡಿದ್ದ, ಅಷ್ಟು ಪ್ರೀತಿ. ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಎಲ್ರು ಕೇಳಿದ್ದಾರೆ, ನೀವು ಮಾತ್ರ ನಾವು ಊರಲ್ಲಿ ಗಂಡ ಹೆಂಡತಿ ಅಂದ್ರೆ. ಇಲ್ಲಿಂದ ಕಾಪಿ ಕುಡ್ದು ಓಬಿಸಿಗೆ ಮುಟ್ಟಿದ ಕೂಡ ಆಗ ನಮಗೆ ಲ್ಯಾಂಡ್ ಫೋನ್ ಎಲ್ಲ ಆಗಿದೆ ಕೇಳುದು. ಆಗ ಎಲ್ರು ಹೇಳಿದ್ರು, ನಿಮಗೆ ಮಾತ್ರ ನೀವು ಗಂಡ ಹೆಂಡತಿಯ, ನೀವೇನು ಹೀಗೆ ಇಷ್ಟೇ ಇದು ಅಂತ. ಆಗ ನಾನು ಹೇಳಿದೆ, ನಮ್ಮದು ಹೀಗೆ, ಎಲ್ರು ಹೀಗೆ ಆಗ್ಬಾರ್ದು ಅಂತ ನಾನು ಹೇಳುದಿಲ್ಲ, ಅದು ಅವರವರ ಏನು ಕಣ್ಣ ದೃಷ್ಟಿಯ ಎಂತಂತ ಗೊತ್ತಿಲ್ಲ. ದೇವರು ತಕೊಂಡು ಹೋದ್ರು. BSNL ಕೆಲಸ ಮಾಡಿ ಬಂದು ಡ್ಯೂಟಿ ಆ ದಿನದ ಡ್ಯೂಟಿ ಸಮೇತ ನಮಗೆ ಹಣ ಸಿಕ್ಕಿದೆ. ಅವರು ದೇವರ ಪಾದ ಸೇರಿದ್ರು. ಬಳಿಕ ನಿಮ್ಮ ಜೀವನದ ದಾರಿ? ಆ ಬಳಿಕ ತುಂಬಾ ನೋವು ಪುನಃ ಅನುಭವಿಸಿದ್ದೇನೆ. ಪುನಃ ಅಂದ್ರೆ ಇವರು ತೀರಿ ಹೋಗಿ 2 ವರ್ಷ ಆಗ್ಬೇಕಿದ್ರೆ ನಮ್ಮ ಮನೆ, ಹಳೆ ಮನೆ, ಮೊದಲಿಂದ ನಾವು ಇದ್ದ ಮನೆ ಅದು ಮುರಿದೋಯ್ತು.
ಮುರಿದು ಬಿತ್ತು. ಮತ್ತೆ ನಾನು ಏನು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾವು ಇರುದೇ 4 ಜನರಲ್ಲಿ 3 ಜನ ಬಾಕಿ ಆಯ್ತು, ಇವ್ರು ಹೋದ್ರು. ಆಮೇಲೆ ನನಗೆ ತುಂಬಾ ಕಷ್ಟ ಆಯ್ತು. ಆಗ ನಾನು ಕಾನತೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆಗ ಅಲ್ಲಿ ಒಬ್ರು ನನ್ನ ನನ್ನ ಆತ್ಮೀಯ ಅಜ್ಜ ಅಂತಲೇ ನಾನು ಕರೆಯುದು. ಅವರು ನನ್ನ ಹತ್ರ ಒಂದು ಮಾತು, ನಾನು ಆಗಲೇ ಫೋನ್ ಮಾಡಿ ಹೇಳಿದೆ, ಅಜ್ಜ ನನಗೆ ಹೀಗೆ ಹೀಗೆ ಆಯ್ತಮ್ಮ ಅಜ್ಜ ಅಂತ ಹೇಳಿದ್ರು. ಆಗ ಅವರು ಒಂದು ಮಾತು ಹೇಳಿದ್ದಾರೆ, ಏನಿಲ್ಲಮ್ಮ, ನಿನಗೆ ಮುಂದೆಗೆ ಒಳ್ಳೇದಾಗ್ತೀನಿ, ನೀನು ಮುಂದೆ ನೋಡು, ಹಿಂದೆ ತಿರುಗಿ ನೋಡ್ಬೇಡ, ಕಳ್ದದನ್ನು ನೋಡ್ಬೇಡ ಅಂತ ಹೇಳಿದ್ರು. ಅವರು ಹೇಳಿದ ಮಾತಿನ ಪ್ರಕಾರ ನಾನು ಇವತ್ತಿಗೂ ನಾನು ನಡೀತಾ ಇದ್ದೇನೆ. ಅಲ್ಲಿ ತುಂಬಾ ಕಷ್ಟ ಆಗಿದೆ, ಆದ್ರೂ ಕಷ್ಟದಲ್ಲಿ ಸುಖ ಆಯ್ತು. ಪ್ರಸ್ತುತ ಈಗ ನೀವು ಉಪಜೀವನಕ್ಕಾಗಿ ಮನೆಯಲ್ಲೇ ಊರ ಉಪ್ಪಿನಕಾಯಿ ತಯಾರಿಕೆ ಮತ್ತು ಅದರ ಮಾರಾಟಕ್ಕೆ ತೊಡಗಿಕೊಂಡಿದ್ರಿ. ಇದರ ಆರಂಭ ಹೇಗಿತ್ತು? ಹೇಗೆ ಆ ಯೋಚನೆ ಬಂತು ನಿಮ್ಗೆ? ಯೋಚನೆ ಬಂತು ಅಂದ್ರೆ, ಅದು ನಾನು ಮೊದಲು ಬೀಡಿ ಕಟ್ಟಿಕೊಂಡಿದ್ದಲ್ಲ, ಅದು ನಂತರ ಬೀಡಿಯ ಕಟ್ಟುವುದನ್ನು ನಿಲ್ಸಿದೆ. ಆಮೇಲೆ ಮಗನಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಾನು ಮೊದಲು ಕೆಲಸದಲ್ಲೇ ಇದ್ದೆ. ನಾನು ಗವರ್ಮೆಂಟ್ ಕಾಲೇಜಲ್ಲಿ ಕುಕ್ಕಿಂಗ್ ಕೆಲಸಕ್ಕೆ ನನ್ನನ್ನು ನೇಮಕ ಮಾಡಿ ಅವರು ಕರೆದಿದ್ರು. ಅಂದ್ರೆ ಕುಕ್ಕಿಂಗಿನಲ್ಲಿ ನನಗೆ ತುಂಬಾನೇ ಇಷ್ಟ. ಅಂದ್ರೆ ಅವ್ರಲ್ಲಿದು ಕಾಸರಗೋಡಿನ ಕೌನ್ಸಿಲರ್ ನನ್ನನ್ನು ಕರೆದ್ರು, ನಿಮಗೆ ಕುಕ್ಕಿಂಗ್ ಎಲ್ಲ ಗೊತ್ತಿದೆ ಅಲ್ಲ, ನೀವು ಕುಕ್ಕಿಂಗ್ ಕೆಲಸಕ್ಕೆ ಲೇಡೀಸ್ ಹಾಸ್ಟೆಲ್ಗೆ ಬನ್ನಿ ಅಂತ. ಅಂದ್ರೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಆ ಟೈಮಿಗೆ ಮಗನಿಗೆ ಮದುವೆ ಏನಾಗ್ಲಿಲ್ಲ ಇತ್ತು. ಹಾಗೆ ಕೆಲಸಕ್ಕೆ ಮಗ ಬೆಳಿಗ್ಗೆ ಕರ್ಕೊಂಡು ಹೋಗುದು, ಅಲ್ಲಿ 6 ಗಂಟೆಗೆ ತಲುಪಬೇಕು. ಹಾಗೆ 6 ಗಂಟೆಗೆ ನನ್ನನ್ನು ಬಿಟ್ಟು ಬಂದು ಮತ್ತೆ ಪುನಃ ಇವನಿಗೆ ಹೋಗುವಾಗ ತುಂಬಾ ತಡ ಆಗ್ತಾ ಇತ್ತು. ಆದ್ರೂ ಕೂಡ ನನ್ನನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದ. ಆದ್ರೆ ನಂತರ ನಾನು ಅವನಿಗೆ ಮದುವೆ ಆಗುವವರೆಗೆ ನಾನು ಹೋದೆ. ಮದುವೆ ಆದ ಮೇಲೆ ಏನಾಯ್ತು, ಸೊಸೆಗೆ ಕೆಲಸ ಉಂಟು. ಹಾಗೆ ಕೆಲಸ ಇರುವಾಗ ಅವಳು ಮದುವೆ ಆದ್ಮೇಲೆ ಗರ್ಭಿಣಿ ಆದ್ಲು. ಗರ್ಭಿಣಿಯಾಗಿ ಆಗುವಾಗ ನನಗೆ ಅವಳದ್ದು ಸೊಸೆ ಅಂದ್ರು ನನಗೆ ಮಕ್ಕಳಾಗ್ಯಲ್ವಾ, ಈಗ ನಾವು ಅವರನ್ನ ಹಾಗೆ ಬಿಟ್ಟಾಕ್ಬಾರ್ದಲ್ಲ, ಇನ್ನೊಂದು ತಾಯಿ ಮಕ್ಕಳನ್ನು ನಾವು ತಂದು. ಹಾಗೆ ಅವಳಿಗೆ ಆರೈಕೆ ಎಲ್ಲ ಮಾಡಿ, ಅವಳು ಬರೋ ಹೊತ್ತಿಗೆ ಅಡಿಗೆ ಎಲ್ಲ ಆಗಿ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾಳೆ. ಹಾಗೆ ಅದ ಸೀಮಂತ ಆಯ್ತು. ಸೀಮಂತ ಆಗಿ ಮಗು ಆಯ್ತು. ಮಗು ಆಗಿ ಆಗುವಾಗ ಏನಾಯ್ತು, ಅವಳ ತಾಯಿಗೆ ಸೌಖ್ಯ ಇಲ್ಲ. ಆಗ ನನಗೆ ಅವಳ ತಾಯಿ ಕರೆದು ಹೇಳಿದ್ರು, ನನಗೆ ಮಗುವನ್ನು ನೋಡ್ಲಿಕ್ಕೆ ಕಷ್ಟ ಆಗ್ತದೆ, ಅಂದ್ರೆ ಅವರಿಗೆ ಸೌಖ್ಯ ಇಲ್ಲದ ಕಾರಣ ನೀವು ಕರ್ಕೊಂಡು ಹೋಗ್ಬೇಕು ಅತ್ತಿಗೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಆಗುದಿಲ್ಲ ಅಂತ ಹೇಳುವಾಗ, ಈ ಮಕ್ಕಳನ್ನು ನೋಡುದು ಅಂತ ಹೇಳಿದ್ರೆ ಅದು ನಾವು ಪೂರ್ವ ಜನ್ಮದ ಪುಣ್ಯವೇ ಅಂತ ನಾನು ಎನಿಸಿದ್ದು. ಅಂದ್ರೆ ಎಲ್ಲ ನಮಗೆ ಸಿಗ್ತದೆ, ಹಣ, ಅಂತಸ್ತು, ಮನೆ ಎಲ್ಲ ಆಗ್ತದೆ. ಮಕ್ಕಳು ನಿಮಗೆ ಸಿಕ್ಬೇಕಿರೋದು ದೇವರ ಒಂದು ಪ್ರಸಾದ. ಅಂದ್ರೆ ಇದರಲ್ಲಿ ನಾನು ತುಂಬಾ ಭಾಗ್ಯವಂತ ಅಂತ ಹೇಳ್ಬೇಕು. ಯಾಕೆಂದ್ರೆ ನನಗೆ 41 ವರ್ಷ ಆಗುವಾಗಲೇ ನನಗೆ ಮೊಮ್ಮಗಳಾಗಿದೆ. ನನಗೆ 41 ವರ್ಷ, ಅಷ್ಟು ಚಿಕ್ಕದಿರುವಾಗಲೇ ನನಗೆ ಮೊಮ್ಮಗಳಾಗಿದೆ. ಎಲ್ರು ನಮ್ಮ ಊರಲ್ಲಿ ತಮಾಷೆ ಮಾಡಿದ್ರು, ನಿಮ್ಮನ್ನ ಅಜ್ಜಿ ಅಂತ ಯಾವ ಇದರಲ್ಲಿ ಕರೆಯುವುದು ಅಂತ. ನಾಳಿದೆ ಅದು ನನಗಿಷ್ಟ. ಅಂದ್ರೆ ನನಗೆ ಏಜ್ ಲೆಕ್ಕಲ್ಲ, ನನಗೆ ಅಜ್ಜಿ ಅಂತ ಕರೆಯುದು ನನಗಿಷ್ಟ, ನಾನು ಅಜ್ಜಿ ಆದಲ್ಲ ಅಂತ ನನಗಿಷ್ಟ ಅಂತ. ಯಾಕೆ ಅಂತ ಕೇಳಿದ್ರು. ಯಾಕೆಂದ್ರೆ ಅದು ಒಂದು ನಮ್ಮ ಇದರಲ್ಲಿ ಕಾಣ್ಬೇಕು, ನಮಗೆ ಯೌವನ ಇರುವಾಗ ನಮಗೆ ಮಕ್ಕಳನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ, ಅವ್ರನ್ನ ಆಡಿಸ್ಲಿಕ್ಕೆ ಅಂದ್ರೆ ನಮಗೆ ಹಾಗೆ ಈ ಕೆಲಸ ನಾನು ಮಗುವನ್ನು ನೋಡ್ಲಿಕ್ಕೆ ಅಂತ ಮಗುವನ್ನು ಕರ್ಕೊಂಡು ಬಂದೆ. ಆಗ ನಾನು ಆ ಕೆಲಸ ಬಿಟ್ಟೆ, ಕುಕ್ಕಿಂಗ್ ಕೆಲಸ ಬಿಟ್ಟೆ. ಬಿಟ್ಟ ಮೇಲೆ ಮಗುವನ್ನು ನೋಡ್ಬೇಕಲ್ಲ, ಮಕ್ಕಳನ್ನು ನೋಡುವಾಗ ಬೇರೆ ಏನು ಕೆಲಸ, ಮನೆಯ ಕೆಲಸ ಆಗ್ತದೆ, ಮಕ್ಕಳನ್ನು ನೋಡುದು. ಒಂದು ಮಗು ಆಯ್ತು, ಎರಡನೇ ನನ್ನ ಹಾಗೆ ಮಗುವನಿಗೆ ಕೂಡ 2 ವರ್ಷ ಆಗುವ 2 ಮಕ್ಕಳು ಆಯ್ತು. ಈ ಮಕ್ಕಳನ್ನು ನೋಡ್ಲಿಕ್ಕೆ ಅವಳಿಗೆ ಕೆಲಸ ಬಿಡ್ಬೇಕು. ಕೆಲಸ ಬಿಟ್ರೆ ಗವರ್ಮೆಂಟ್ ಕೆಲಸ, ಸಣ್ಣ ಹುಡುಗಿ, ನನಗಾದ್ರೆ ಏಜ್ ಆಗಿದೆ. ನಾನು ಹೇಳಿದೆ, ನೀನು ಕೆಲ್ಸಕ್ಕೆ ಹೋಗು, ನಾನು ಮಕ್ಕಳನ್ನು ನೋಡ್ತೇನೆ ಅಂತ. ಹಾಗೆ ನಾನು ಕೆಲಸ ಬಿಟ್ಟೆ, ಮಕ್ಕಳ ನೋಡಿದೆ. ಮಕ್ಕಳ ನೋಡಿ 4-5 ವರ್ಷ ತನಕ ನಾನು ಮನೆಯಿಂದ ಎಲ್ಲಿ ಹೋಗ್ಲಿಲ್ಲ, ಯಾವ ಕೆಲಸ, ಹೊರಗೆ ಕೆಲಸ ಹೋಗ್ಲಿಲ್ಲ. ಮನೆಯಲ್ಲೇ ಮಕ್ಕಳ ಆರೈಕೆ ಮಾಡೋದು, ನಮ್ಮ ಅಡಿಗೆ ಕೆಲಸ, ನಮ್ಮ ಎಲ್ಲ ಮನೆ ಮಾಡಿ ನಾವು ಮನೆಯಲ್ಲೇ ಇದ್ದೇವೆ. ನಾನು ಒಂದು 2 ವರ್ಷದಿಂದ ಮಕ್ಕಳನ್ನು ಶಾಲೆಗೆ ಹಾಕಿದ್ರು. ಅಂದ್ರೆ ಚಿಕ್ಕದು LKG ಗೆ ಹಾಕಿದ್ರು. ಹಾಕಿದ ಮೇಲೆ ನನಗೆ ಮೊದಲೇ ಹಾಗೆ, ನಾನು ಚಿಕ್ಕದಿರುವಾಗಲೇ ಅಂದ್ರೆ ನಮ್ಮ ಟೈಮ್ ಅಂದ್ರೆ ದೇವರು ನಮಗೆ ಎಷ್ಟು ಟೈಮ್ ಕೊಡ್ತಾರೆ ಅಂತ ಇದಲ್ಲ, ಕೊಟ್ಟ ಟೈಮನ್ನು ನಾವು ಪೂರ್ತಿ ಉಪಯೋಗಿಸೋದು ನಮಗೊಂದು ಆಸೆ. ಹಾಗೆ ನಾನು ಮಕ್ಕಳನ್ನು ಶಾಲೆಗೆ ಹಾಕಿದ ನಂತರ ನನಗೆ ಆಲೋಚನೆ ಬಂತು, ನಾನು ಮನೆ ಸ್ವಲ್ಪ ರಿಪೇರಿಗೆ ಸ್ವಲ್ಪ ಹಣ ಎಲ್ಲ ನನ್ನಂತ ಖರ್ಚಾಯ್ತು. 2-3 ಲಕ್ಷ ಹಾಕಿ ಮನೆ ಎಲ್ಲ ಸ್ವಲ್ಪ ಸೀಟು ಇದೆಲ್ಲ ಹಾಕಿ ದೊಡ್ಡದು ಮಾಡಿದೆ. ಹಾಗೆ ಸ್ವಲ್ಪ ಸಾಲ ಬಿತ್ತು. ಸಾಲ ಬೀಳುವಾಗ ನನಗೆ ಯಾರಿಗೂ ನನ್ನಿಂದಾಗಿ ಹೊರೆ ಆಗುದು ನನಗಿಷ್ಟ ಅಲ್ಲ. ಮೊದಲೇ ಹೇಗೆ ಮದುವೆಗಿಂತ ಕಳೆದ ಮೇಲೆ ಇಷ್ಟು ಚಿಕ್ಕದಲ್ಲಿ ಕಲ್ತು ಎಲ್ಲ ಕಲ್ತ ಅನುಭವ ಆಯ್ತಲ್ಲ, ಆಗ ನನಗೆ ತೋರಿತು
ನಾನು ಬೀಡಿ ಕಟ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಇನ್ನೂ ಅಂದ್ರೆ ಸಾಧ್ಯ ಇಲ್ಲ. ಇನ್ನು ನನಗೆ ಅಂದ್ರೆ ಏಜಿ ಹೌದು. ಒಂದು ಟೈಮು ನಮಗೆ ಕೂತ್ಕೊಳ್ಳುವ ಟೈಮ್, ಆ ಕೂತ್ಕೊಂಡೇ ಆಗುವಾಗ ಶರೀರ ತುಂಬಾ ಅದಕ್ಕೆ ಬೇಕಾಗಿ ನಾನು ಯೋಚನೆ ಮಾಡಿದೆ, ನಮಗೇನು, ನಾನು ಉಪ್ಪಿನಕಾಯಿ ಮಾಡಿ ಮಾರಿದ್ರೇನು ಅಂತ ನನ್ನದೇ ಯೋಚನೆಗೆ ನಾನು ಮಾಡಿದ್ದು. ಹ. ಯಾರು ನೀವು ಮಾಡಿ ಅಂತ ಹೇಳಲಿಲ್ಲ. ಹಾಗೆ ನಾನು ಆ ಕೆಲಸವನ್ನು ಮಾಡಿಕೊಂಡು ಶುರು ಮಾಡಿದೆ. ಈಗ ಯಾವ ತರದ ಉಪ್ಪಿನಕಾಯಿ ಎಲ್ಲ ಮಾಡ್ತೀರಿ, ಮತ್ತೆ ಅದಕ್ಕೆ ಈಗ ಬೇಕಾದ ಸೊತ್ತುಗಳು ವಸ್ತುಗಳೆಲ್ಲ ಅದನ್ನೆಲ್ಲ ಹೇಗೆ ನೀವು ಸಂಗ್ರಹ ಮಾಡ್ತೀರಿ? ಅಂದ್ರೆ ನಾವು ನಮಗೆ ಊರಲ್ಲಿ ಸಿಕ್ಕುವಂತ ಈಗ ಗುಜ್ಜೆ ಆಗುವ ಟೈಮಿಗೆ ಗುಜ್ಜೆ ಉಪ್ಪಿನಕಾಯಿ ಮಾಡ್ತೇನೆ, ಮಾವಿನ ಮೇಡಿ ಸಿಕ್ಕುವ ಟೈಮಿಗೆ ಮಾವಿನ ಮೇಡಿ ಉಪ್ಪಿನಕಾಯಿ ಮಾಡ್ತೇನೆ, ನೆಲ್ಲಿಕಾಯಿದು ಸಿಕ್ಕುವ ಊರ ನೆಲ್ಲಿಕಾಯಿ ಸಿಗುತ್ತೆ, ಊರ ನೆಲ್ಲಿಕಾಯಿದು ಮಾಡ್ತೀನಿ, ಲಿಂಬೆ ಹಣ್ಣಿಂದು ಮಾಡ್ತೀನಿ. ಎಲ್ಲ ನಮಗೆ ಸಿಕ್ಕುವಂತ ಯಾವುದೇ ಇದನ್ನು ನಾನು ಮನೆಯಲ್ಲಿ ಮಾಡೋದು. ಅಂದ್ರೆ ನಮಗೆ ಕೆಮಿಕಲ್ ಎಲ್ಲ ನಮ್ಮ ಉಪ್ಪಿನಕಾಯಿಲಿ ಉಪಯೋಗಿಸಲ್ಲ. ಅಂದ್ರೆ ನಾವು ಮಕ್ಕಳಿಗೆ, ನಮ್ಮ ಮಕ್ಕಳಾಗಿ ಇನ್ನೊಬ್ರು ಮಕ್ಕಳು, ಇನ್ನೊಬ್ರು ನಮ್ಮಾಗಿ ಇನ್ನೊಬ್ರು, ಹಾಗೆ ನಾವು ಕೊಟ್ಟಂತ ಆಹಾರದಲ್ಲಿ ಯಾವುದೇ ತೊಂದರೆ ಬರಬಾರ್ದು, ನನ್ನ ಮುಖ್ಯ ಉದ್ದೇಶ ಹಾಗೆ. ಅಂದ್ರೆ ನಾನು ಕುಕ್ಕಿಂಗ್ನೇ ಅದೇ ಅಡಿಗೆ ಒಳ್ಳೆ ಇರುವಾಗ ಅದು ಗವರ್ಮೆಂಟ್ ಇದರಲ್ಲಿ ನಮ್ಮನ್ನು ಕರೆದು, ಅವ್ರಿಗೆ ನನ್ನ ಗೊತ್ತಿದ್ದ ಕಾರಣ ಅವ್ರು ಕರೆದದ್ದು. ಹಾಗೆ ನಾನು ನನ್ನ ಯಾವುದೇ ಆಹಾರ ಮಾಡುವಾಗಲೂ ನಾನು ಇದೆ ಅಂದ್ರೆ ನನ್ನ ಮನೇಲಿ ಕೂಡ ನಾನು ಅಡಿಗೆ ಮಾಡುವಾಗ ನಾನೇ ಅಡಿಗೆ ಮಾಡುದು. ಎಲ್ಲಾ ಫಂಕ್ಷನಿಗೂ ಹೊರಗಡೆ ಜನವನ್ನು ಕರೆಯುವುದಿಲ್ಲ. ಅಂದ್ರೆ ನನಗೆ ನಾನೇ ಮಾಡ್ಬೇಕು, ನಾನು 10 ಜನಕ್ಕೆ ಕೊಡ್ಬೇಕು. ಅದು ಮೊದಲೇ ನನಗೆ. ಈಗ ಇಲ್ಲಿ ತುಂಬಾ ಕಾರ್ಯಕ್ರಮ ನಡೆಯಿತು, ಎಲ್ಲ ಒಂದು 300 ಜನರ ಅಡಿಗೆವರೆಗೆ ನಾನು, ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಮಕ್ಕಳೆಲ್ಲ ಸೇರ್ತಾರೆ. ಅದ್ರ ಪಾಕಶಾಸ್ತ್ರ ನನಗೆ ಆಗ್ಬೇಕು. ಆದ್ರೆ ಇದು ಕೂಡ ನನಗೆ ಒಂದು ಮೊದ್ಲೇ ಒಂದು ಆಸೆ ಇತ್ತು. ಹಾಗೆ ಈ ಟೈಮ್ ನನಗೆ ಫ್ರೀ ಸಿಕ್ಕಿದ ಕಾರಣ, ಫ್ರೀ ಸಿಕ್ಕುವ ಟೈಮಿಗೆ ಅಂದ್ರೆ ಬೆಳಿಗ್ಗೆಲ್ಲ ಆಗುದಿಲ್ಲ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಲಿಸಿ ಆಮೇಲೆ ಅಡಿಗೆಲ್ಲ ಆದ್ಮೇಲೆ ಮತ್ತೆ ನಾನು ಈ ಕೆಲಸ ಮಾಡ್ತೇನೆ. ಅದಕ್ಕೆ ವಸ್ತುಗಳೆಲ್ಲ ಈಗ ಗುಜ್ಜೆ ಆಗಿರ್ಬೋದು ಅದೆಲ್ಲ ಇಲ್ಲಿ ನಮ್ಮ ಪ್ರದೇಶದಿಂದ ಕೆಲವು ಟೈಮಿಗೆ ಸಿಗುತ್ತೆ, ಸಿಕ್ಕದಿದ್ರೆ ನಾವು ದೂರದಿಂದ ಹೋಗಿ ಹಣ ಕೊಟ್ಟು ತಗೊಂಡು ಬರ್ತೀನಿ. ಅದೆಲ್ಲ ಆ ತರುವುದು ಎಲ್ಲವೂ ನೀವೇ ಮಾಡ್ತೀರಾ? ಎಲ್ಲ ನಾನೇ ಮಾಡುದು. ಅಂದ್ರೆ ಇನ್ನೊಬ್ಬರಿಗೆ, ಈಗ ನಾವು ನಮ್ಮನ್ನು ಕುಟುಂಬಸ್ಥರಿಗೆ ಕರೆದ್ರು, ನೀವು ಬನ್ನಿ ನಾವು ಲೋನ್ ಮಾಡಿ, ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಎಲ್ಲ, ಈಗ ನಮ್ಮದೇ ಬೆರಳು ಒಂದೇ ರೀತಿ ಇರುವುದಿಲ್ಲ, ಅದೇ ತರ ಮನುಷ್ಯರು ಕೂಡ ಹಾಗೆ ಬರ್ತದೆ. ಅಂದ್ರೆ ಒಬ್ಬರ ಮಾತಿಗೆ ಹೆಚ್ಚು ಬರ್ತದೆ. ಹಾಗೆ ನಾನೇನ್ ಮಾಡಿದೆ, ಬೇಡ ನಾನೇ ಮಾಡ್ತೇನೆ, ಏನು ಲಾಭ ಬಂದ್ರು ನನಗೇನೆ, ನಷ್ಟ ಬಂದ್ರು ನನಗೇನೆ, ಅದ ಕಾರಣ ನಾನೇ ತರುದು, ನಾನೇ ಮಾಡುದು, ನಾನೇ ಕೊಡ್ತೇನೆ. ಈಗ ಉಪ್ಪಿನಕಾಯಿ ಮಾರಾಟದ ವಿಷಯ ಅಂತ ಬಂದಾಗ ಅದಕ್ಕೆಲ್ಲ ಕೆಲವು ಸರ್ಟಿಫಿಕೇಟ್ಗಳು, ಈಗ ಫುಡ್ ಸೇಫ್ಟಿ ಆಗಿರ್ಬೋದು, ಆ ತರದ ಕೆಲವು ಸರ್ಟಿಫಿಕೇಟ್ಗಳೆಲ್ಲ ಬೇಕಾಗ್ತದೆ. ಅದೆಲ್ಲ ತಯಾರಿಗಳು, ಅದರ ಬಗ್ಗೆ ಎಲ್ಲ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದರ ತಯಾರಿ ಅಂದ್ರೆ, ನಾನು ನಮಗೆ ಇಲ್ಲಿ ಗೊತ್ತಾದ ಕೂಡಲೇ ನಾನು ಫಸ್ಟ್ ಟೈಮ್ ನಾನು ಒಂದು ನೋಡ್ಲಿಕ್ಕೆ ಬೇಕಾಗಿ, ಫಸ್ಟ್ ಟೈಮ್ ಕಳೆದ ಒಂದು 2 ವರ್ಷ ಆಯ್ತು ಮಾಡುದು ಪ್ರಾರಂಭದಲ್ಲಿ ಒಂದು 2 ಕಿಲೋ ಮಾವಿನಕಾಯಿ ತಗೊಂಡು ಬಂದು ನಾನು ಅಷ್ಟಕ್ಕೆ ಮಾಡಿದೆ. ನಾನು ಕವರು ಮಾಡ್ಲಿಲ್ಲ, ಇದು ಕರಡಿಗೆ ಅದು ಡಬ್ಬ ತರ್ಲಿಲ್ಲ, ಯಾವ್ದು ತರ್ಲಿಲ್ಲ. ಹೇಗೆ ಮಾಡಿ ನೋಡುವ, ಊರಲ್ಲಿ ಹೇಗೆ ಹೋಗ್ತದೆ, ನಮಗೆ ಅನುಭವಕ್ಕೆ ಯಾವ್ದು ನಾವು ಅನುಭವಿಸಿದ್ರೆ ನಮಗೆ ಅದರ ಬೆಲೆ ಗೊತ್ತಾಗುತ್ತೆ. ನಾನೇನ್ ಮಾಡಿದೆ, ಎಲ್ಲ ಪಾಕ ಮಾಡಿ 2-3 ದಿವಸ ಕಳೆದ ಮೇಲೆ ನಮ್ಮ ಊರಲ್ಲೇ ಒಂದು ದೊಡ್ಡ ಡಬ್ಬ, ಅದರಲ್ಲಿ ಮತ್ತೆ ಸೌಟು ಸಣ್ಣ ಸ್ಪೂನು ಮತ್ತೆ ಒಂದು ಗ್ಲಾಸು ತಗೊಂಡು ಹೋದೆ. ಎಲ್ಲ ನಮ್ಮ ಊರಲ್ಲಿ ತುಂಬಾ ಕ್ವಾರ್ಟರ್ಸ್ಗಳು ಎಲ್ಲ ಇದೆ, ಅವರೆಲ್ಲ ಕೇಳಿದೆ ಉಪ್ಪಿನಕಾಯಿ ಬೇಕಾ ಅಂತ. ಆಗ ಎಲ್ರು ನಮ್ಮ ಅಕ್ಕ ಉಪ್ಪಿನಕಾಯಿ ಮಾಡ್ತಾರೆ, ಬನ್ನಿ ತಕೊಳ್ತಾನೆ ಅಂತ ಎಲ್ರು ತಕೊಂಡ್ರು. ಆಮೇಲೆ ಇವ್ರು ಹೇಳಿದ್ರು, ನೀವು ಈಗ ಕೊಡುದು ಬೇಡಕ್ಕ, ನೀವು ಕವರ್ ಮಾಡಿ ಕೊಡಿ, ಪ್ಯಾಕಿಂಗ್ ಮಾಡಿ ಕೊಡಿ ಅಂತ. ಹಾಗೆ ಅವರು ಹೇಳಿದ ಹಾಗೆ ಕವರ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಟ್ಟೆ. ಪ್ಯಾಕಿಂಗ್ ಮಾಡಿ ಕೊಡುವಾಗ ಕೆಲವರು ಹೇಳಿದ್ರು, ಪ್ಯಾಕಿಂಗ್ ನಾವು ತೆಗೆಯುವಾಗ ಅದರಲ್ಲಿ ತುಂಬಾ ನಮಗೆ ಕವರ್ ನಷ್ಟ ಆಗಿ ಹೋಗ್ತದೆ, ಸಿಗುದಿಲ್ಲ ಅಂತ ಹೇಳಿದ್ರು. ಮತ್ತೆ ಏನ್ ಮಾಡ್ಬೇಕು? ಆಗ ಒಬ್ರು ಅಂಗಡಿಯವರು ಹೇಳುದು, ನೀವು ನಿಮ್ಮ ಕಂಪನಿ ಉಂಟಲ್ಲ, ಇದರ ಪ್ಲಾಸ್ಟಿಕ್ ಸ್ಕಂದ ಕಂಪನಿ ಉಂಟು, ಅಲ್ಲಿಗೆ ಹೋಗಿ ತಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗೆ ನಾನು ಡಬ್ಬಗಳು ಅದರ 1/4 kg, 3/4 kg, 1 kg, ಅರ್ಧ kg ಅದೆಲ್ಲಾ ಡಬ್ಬಲದಲ್ಲಿ ಇದಾಗಿದೆ, ಅದನ್ನು ತಗೊಂಡು ಬಂದು ಅದರಲ್ಲಿ ಸ್ಟಾರ್ಟಿಂಗ್ ಮಾಡಿದೆ. ಅದರ ನಂತರ ಈಗ ಅದರಲ್ಲೇ ಹೋಗ್ತಾ ಇದೆ, ಎಲ್ಲರೂ ತಗೊಂಡೋಗ್ತಾರೆ, ಎಲ್ಲರೂ ಕೊಂಡೋಗ್ತಾರೆ. ಒಳ್ಳೆ ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್. ಅದಂದ್ರೆ ಮಾರುಕಟ್ಟೆಯಲ್ಲಿ ನಮ್ಮ ಹತ್ರ ತೆಗ್ದು ಅವರು 3 ಪಾಲು ಇದರಲ್ಲಿ ಮಾರಿದು ನನ್ನ ಕಣ್ಣೆದುರು ಕಂಡಿದೆ, ಕಾಸರಗೋಡಲ್ಲಿ ಪೇಟೆ ಕೊಂಡೋಗಿ. ಆಮೇಲೆ ನಾನೇನ್ ಮಾಡಿದೆ, ನಾನು ತಕೊಂಡು ಬಂದು ನಮ್ಮ ಎಲ್ಲ ಕೆಲಸ ಅದರಲ್ಲೇ ಆಗ್ಬೇಕು. ಈಗ ಒಂದು ಗುಜ್ಜೆ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅದು. ಅಂದ್ರೆ ಅದು ಅಷ್ಟು ಕೊಯ್ಯುವವರಿಗೆ ಮಾತ್ರ ಅದನ್ನಲ್ಲಾದ್ರೆ ಅದು ಕೊಯ್ಲಿಕ್ಕೂ ತುಂಬಾ ಕಷ್ಟ ಇದೆ, ಮಾಡ್ಲಿಕ್ಕೂ ಅದರ ಗೊತ್ತಿದ್ದಾರಲ್ಲಾದ್ರೆ ಅದರ ಗುಜ್ಜೆ ಕೆಲಸ ಯಾರಿಗೂ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ. ಅಂದ್ರೆ ಅದಷ್ಟೆಲ್ಲ ಮಾಡಿ ನಾನು ಅಲ್ಲಿ ಕೊಂಡೋಗುವಾಗ ಬೇಗ ತೆಗಿತಾರೆ. ಅಂದ್ರೆ ನಮಗೆ ರೇಟು 3/4 ಭಾಗ ನಮಗೆ ಕಮ್ಮಿ ಮಾಡಿ ಅವರು ನನ್ನ ಎದುರಲ್ಲೇ ಅವರು
ಮಾರಾಟ ಜಾಸ್ತಿಗೆ ಮಾಡಿದ್ದು. ಮಾರಾಟ ಮಾಡಿ. ತುಂಬಾ ಹಾ. ಟ್ರಿಬಲ್ ಬಡ್ಡಿಗೆ ಮಾರಾಟ ಮಾಡಿ ನನ್ನ ಕಣ್ಣೆದುರು ನನಗೆ ಕಂಡಿತ್ತು. ಹಾ. ಅದು ನನಗೆ ಮನಸ್ಸಿಗೆ ತುಂಬಾ ಬೇಸರ ಆಯ್ತು. ಹಾ. ಏ ದೇವ್ರೆ, ನಾನು ಇಷ್ಟು ಕೊಂಡೋಗಿ ನಾನು ಇಷ್ಟೆಲ್ಲ ಮಾಡಿ ಪುನಃ ತಂದು ಕೊಟ್ಟು ಅವರಿಗೆ ತೆಗೆದು ಕೊಡುದು ಮಾತ್ರ ಕೆಲಸ. ಅವ್ರು ಇಷ್ಟು ಮಾಡಿದ್ರು, ಇನ್ನು ನಾನು ಪೇಟೆಗೆ ತರುವುದಿಲ್ಲ, ಹಾ. ಮನೆಯಲ್ಲೇ ಮಾರಾಟ ಮಾಡ್ತೇನೆ ಅಂತ ಹಾ. ಮನೆಯಲ್ಲಿ ಆಗ ನನ್ನ ಫೋನ್ ನಂಬರ್ ಇದಲ್ಲೆಲ್ಲ ಇದಾಗಿದಲ್ಲ, ಹಾ. ಅದು ಫೋನ್ ನಂಬರ್ ಎಲ್ಲ ಹೋಯ್ತು, ಎಲ್ರಿಗೆ ಪಬ್ಲಿಕ್ ಆಯ್ತು. ಈಗ ಮನೆಯಿಂದಲೇ ಕೊಂಡೋಗ್ತಾರೆ, ಅವರೇ ಬಂದು ತಗೊಂಡು ಬಂದು ತಗೊಂಡೋಗ್ತಾರೆ. ಊರ್ನವ್ರು ಬೇಕಿದ್ರೆ ನೀವು ಬೇಕಾದ್ರೆ ತಲುಪಿಸುವ ವ್ಯವಸ್ಥೆ ಮಾಡಿ. ತಲುಪಿಸಿ ಎಡನೀರಿಗೆ ಮಾತ್ರ, ನಾವು ಹಾ, ತುಂಬಾ ದೂರಕ್ಕೆ ದೂರಕ್ಕೆ ಹೋಗುದಿಲ್ಲ ಅಲ್ಲ. ಹೋಗುದಿಲ್ಲ ಹಾ. ಮನೆಗೆ ಬರ್ತಾರೆ. ಅಂದ್ರೆ ರೋಡ್ ಸೈಡ್ ಮನೆ ಆದ ಕಾರಣ ಫೋನ್ ಮಾಡಿ ಕೇಳ್ತಾರೆ, ಅಕ್ಕ ಇದ್ದೀರಾ, ನಮಗೆ ಉಪ್ಪಿನಕಾಯಿ ಬೇಕು ಅಂತ. ಹಾ. ನಾವು ಎಷ್ಟು ಕೆಜಿ ಬೇಕು ಅಂತ ಹೇಳುವಾಗ ಅಷ್ಟು ಕೆಜಿ ರೆಡಿ ಮಾಡಿ ಇಡ್ತೇವೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಈ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಯಾರಾದ್ರೂ ಆತರ ಸಂಪರ್ಕ ಮಾಡ್ತಾರಾ? ಕೇಳ್ತಾರೆ ಮೊದಲೇ ಕೇಳಿರ್ತಾರೆ. ಕಾರ್ಯಕ್ರಮ ನಮಗೆ ಮದುವೆಗೆ ಇಷ್ಟು ಕೆಜಿ ಬೇಕು ಅಂತಿದ್ರೆ ಒಂದು ವಾರ ಮೊದಲೇ ತಿಳಿಸ್ಬೇಕು ಅಂತ ಹೇಳಿದ್ರೆ ಒಂದು ವಾರ ಮೊದಲು ತಿಳಿಸ್ತಾರೆ. ಆಮೇಲೆ ರೆಡಿ ಮಾಡಿ ಇಡ್ತೇನೆ. ರೆಡಿ ಮಾಡಿ ಇಟ್ಟು ಅವರು ತಗೊಂಡು ಹೋಗ್ತಾರೆ ಬಂದು. ಈಗ ನೀವೇ ತಯಾರಿ ಮಾಡ್ತೀರಾ, ಊರಿಂದ ನೀವೇ ವಸ್ತುಗಳನ್ನ ಸಂಗ್ರಹ ಮಾಡ್ತೀರಾ, ಅದರ ಕೆಲಸ, ಅದನ್ನ ಮಾರುವುದು, ಅದರ ಎಲ್ಲ ವ್ಯವಸ್ಥೆಗಳನ್ನ ನೀವೇ ಮಾಡ್ತೀರಾ. ಮಾಡ್ತೇನೆ. ಅದ್ರಲ್ಲಿ ನಿಮಗೆ ಈಗ ಲಾಭ ನಷ್ಟ ಇದರ ಬಗ್ಗೆ ನೋಡುವುದಾದ್ರೆ? ಲಾಭ ಅಂದ್ರೆ ತುಂಬಾ ಲಾಭ ಸಿಗುದಿಲ್ಲ. ಹಾ. ಸುಮ್ಮಂದ್ರೆ ನಮಗೆ ಮತ್ತೆ ಲಾಭಕ್ಕೋಸ್ಕರ ಅಂತ ಅಲ್ಲ. ನಾನು ಮುಖ್ಯ ನನಗೆ ಉದ್ದೇಶ, ನಾವು ಒಂದು ಕೆಲಸದಲ್ಲಿ ಇರುವಾಗ ನಮಗೆ ನಡೆಯುವುದು ಸುಮ್ಮನೆ ನಡೆಯುವುದು ವ್ಯತ್ಯಾಸ ಇದೆ. ಅಂದ್ರೆ ಚಿಕ್ಕ ಪ್ರಾಯದಲ್ಲಿ ಎಲ್ಲಾ ಅನುಭವದಲ್ಲಿ ನಾನು ಕಲ್ತವಳು. ಹೌದು. ಆವಾಗ ಈಗ ನಾವು ಉಪ್ಪಿನಕಾಯಿಂದ ಇದ್ರೆ ಯಾರು ನನ್ನನ್ನು ಆ ಉಪ್ಪಿನಕಾಯಿ ಅಕ್ಕ ಅಂತ ಅದಕ್ಕೆ ಒಂದು ಬೆಲೆ ಇದೆ. ನಾವು ಸುಮ್ಮನೆ ಈಗ ನಡೆಯುವಾಗ ಏನಪ್ಪ ಇವರು ಹೀಗೆ ಸುಮ್ಮನೆ ನಡೀತಾರೆ ಅಂತ ಹೇಳ್ತಾರೆ. ಈಗ ನಾನು ನಮಗೆ ಕಲೆಕ್ಟರೇಟ್ ಅಲ್ಲಿ ಇದೆಲ್ಲ ಇರ್ತದೆ, ನಮಗೆ ಬೀಚ್ ರೋಡ್ ಅಲ್ಲಿ ಕಲೆಕ್ಟರ್ ನಮಗೆ ಸ್ಟಾಲ್ಗಳು ವರ್ಷದಲ್ಲಿ 2 ಸಲ ಸಿಗ್ತದೆ. ಆಗ ಅವರೇ ಕರೀತಾರೆ. ಅವರೇ ಕರೆಯುವಾಗ ನಾವು 10 ಕಿಲೋ 15 ಕಿಲೋ ಕೊಂಡೋಗಿ ಅಲ್ಲಿ ಕೊಂಡೋಗಿ ಕೊಟ್ಟರೆ ಸಾಕು, ಅವ್ರು ತಗೊಳ್ತಾರೆ ಕೂಡ್ಲೆ. ಅವರು ಅದನ್ನು ಮಾರಾಟ ಮಾಡ್ತಾರೆ. ಕೊಡುದು ಮಾತ್ರ ನಮಗೆ ಕೆಲಸ. ಹಾಗೆ ಅಲ್ಲಿ ಅವರು ಹೇಳಿದ್ರು, ಒಂದು ಮುಸ್ಲಿಂ ಹೆಂಗಸು ನನ್ನ ಹತ್ರ ಫಸ್ಟ್ ಟೈಮ್ ಹೇಳಿದ್ರು, ನಿಮಗೆ ಇದು ಫುಡ್ ಸೇಫ್ಟಿ ಲೈಸೆನ್ಸ್ ಆಗಿದಾ ಅಂತ ಕೇಳಿದ್ರು. ನಮಗೆ ಆಗ್ಲಿಲ್ಲ. ಅಲ್ಲ ನೀವು ಅದು ಮಾಡಿ ಅಕ್ಕ ಅಂತ ಹೇಳಿದ್ರು. ನಾನು ಎಲ್ಲಿ ಮಾಡ್ಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ. ಆಗ ಅವ್ರು ಹೇಳಿದ್ರು, ಅದು ಏನಿಲ್ಲ, ನೀವು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡು ಇದು ಕೊಟ್ರೆ ಸಾಕು, ನೀವು ಇಂತ ಅಡ್ರೆಸ್ ಕೊಟ್ರೆ ಸಾಕು, ನೀವು ಅಲ್ಲಿ ಅಕ್ಷಯದಲ್ಲಿ ಹೋಗಿ ಅವ್ರು ಮಾಡಿ ಕೊಡ್ತಾರೆ ಅಂತ ಇದ್ರು. ಹಾಗೆ ಅಕ್ಷಯದಲ್ಲಿ ಹೋಗಿ ಅದನ್ನು ಮಾಡಿ, ಅದು ನನಗೆ ಮಾಡಿ 2 ವರ್ಷ ಆಯ್ತು. ನಾವು ಲೈಸೆನ್ಸ್ ಮಾಡಿ ಅಂದ್ರೆ ಅವ್ರು ಹೇಳಿದ್ರು. ಅವ್ರು ಹೇಳಿದಕ್ಕೂ ಒಂದು ನಮಗೆ ಒಂದು ಒಳ್ಳೇದು ಅಂತ ತೋರಿತು. ಯಾಕೆಂದ್ರೆ ನಮಗೆ ಇಲ್ಲಿಂದಲ್ಲ ಎಲ್ಲಿಯೂ ಕಲಿಸ್ಲಿಕ್ಕೆ ನಿಮಗೆ ಒಳ್ಳೇದು ಆಗ್ತದೆ. ಮತ್ತೊಂದು ಆಹಾರ ಅಂದಾಗ ಅದ್ರಲ್ಲಿ ಬೇರೆಯವರು ಈಗ ಕೊಟ್ಟು ಏನಾದ್ರೂ ವ್ಯತ್ಯಾಸ ಬಂದ್ರು, ನನ್ನ ಉಪ್ಪಿನಕಾಯಿಯಲ್ಲಿ ವ್ಯತ್ಯಾಸ ಬಂದಿತ್ತು. ಆಗ ಅವರದ್ದು ಬಂದು ನಮಗೆ ಒಂದು ಗೊತ್ತಾಗುದಿಲ್ಲ. ಆಗ ನಾನು ಹೇಳಿದೆ, ಅವರು ಒಳ್ಳೆದಕ್ಕೆ ಆಗಿರ್ಬಹುದು ಅಂತ ನೆನೆಸಿ ಅವ್ರು ಹೇಳಿದ ಕೂಡಲೇ ನಾನು ಆ ಲೈಸೆನ್ಸ್ ಕೂಡ ಮಾಡಿದೆ. ಹಾಗೆ ಅದರ ಮಟ್ಟಿಯಲ್ಲಿ ತುಂಬಾ ಹೆಮ್ಮೆ ಇದೆ ನನಗೆ. ನಾನು ಏನು ಮಾಡಿದ್ದು ಸಣ್ಣ ಇದರಲ್ಲಿ ಈಗ ದೇವರು ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರೂ ಸಪೋರ್ಟ್ ಇದೆ. ಎಲ್ಲರೂ ಊರ್ನವ್ರೆಲ್ಲರೂ, ಅಕ್ಕ ಒಳ್ಳೆ ಕೆಲಸ, ನಿಮ್ಮ ಈ ಟೈಮಿಗೆ ನೀವು ಇಷ್ಟು ಮಾಡ್ತಿರಲ್ಲ ಅಂತ ನಮಗೆ ಊರಲ್ಲಿ ಒಳ್ಳೆ ಬೆಲೆ ಇದೆ. ಊರವರ ಸಹಕಾರ, ಮನೆಯವರ ಸಹಕಾರ, ಮನೆಯವರ ಸಹಕಾರ. ನನ್ನ ಮಗ ತುಂಬಾ ಹೆಲ್ಪ್ ಮಾಡ್ತಾನೆ. ತಮಗೆ ತರ್ಲಿಕ್ಕೆಲ್ಲ ಕಟ್ಟ ಅಂದ್ರೆ ಒಂದು 15 ಕಿಲೋ 20 ಕಿಲೋ ಆದ್ರೆ ನಮಗೆ ಮಾವಿನಕಾಯಿ ಗುಜ್ಜೆ ಎಲ್ಲ ತರ್ಲಿಕ್ಕೆ ಇದ್ರೆ ಅವನೇ ತಂದು ಕೊಡ್ತಾನೆ. ಗಾಡಿ ನನಗೆ ಕರೆದ್ರೆ ಸಾಕು, ಒಂದು ಅವ ಹೆಲ್ಪ್ ಮಾಡ್ತಾನೆ. ತುಂಬಾ ಅದಕ್ಕೆ ಏನು ತೊಂದರೆ ಕೊಡ್ಲಿಲ್ಲ ಇದುವರೆಗೆ. ನೀನು ಮಾಡ್ಬೇಡಮ್ಮ ಅಂತ ಒಂದು ಮಾತು ಹೇಳಲಿಲ್ಲ. ಏನೋ ಇದಿಲ್ಲ ಅವನಿಗೆ. ಅಂದ್ರೆ ಊರ್ನವರು ಇದ್ದಾರೆ, ಮನೆಯವರು ನನಗೆ ಸಪೋರ್ಟ್ ಇದ್ದಾರೆ. ಇದರಲ್ಲಿ ಯಾರು ಏನು ಹೇಳಲಿಲ್ಲ. ಈಗ ಸುಮಾರು 2 ವರ್ಷಗಳಿಂದ ಒಂದು ಯಶಸ್ವಿಯಾದಂತಹ ಉದ್ಯಮವನ್ನು ನಡೆಸ್ತಾ ಇದ್ದೀರಾ. ನಿಜವಾಗಿ ಹೇಳ್ಬೇಕಂದ್ರೆ ಮಹಿಳಾ ಸಾಧಕಿಯರಿಗೆ ಎಷ್ಟೋ ಜನ ಕೆಲಸ ಇಲ್ಲದೆ ಏನ್ ಕೆಲಸ ಮಾಡ್ಬೇಕು ಅಂತ ತೋಚದೆ ಮನೆಯಲ್ಲಿ ಸುಮ್ಮನೆ ಕೂತಿರ್ತಾರೆ. ಕೆಲಸ ಏನ್ ಮಾಡ್ಬೇಕು ಅಂತಾನೆ ಆಲೋಚನೆ ಮಾಡಿಕೊಂಡೆ ತನ್ನ ಜೀವನವನ್ನು ಹಾಳು ಮಾಡ್ತಾ ಇರ್ತಾರೆ. ಅಂತವರಿಗೆ ನಿಮ್ಮ ಯಶಸ್ಸಿನ ಹಿಂದೆ ಏನ್ ಗುಟ್ಟಿದೆ, ಅದನ್ನ ಏನು ಅವ್ರು ಯಾವ ತರ ಈ ತರದಲ್ಲಿ ಏನಾದ್ರು ಸಾಧನೆ ಮಾಡಬಹುದಾ? ಅವ್ರಿಗೆ ಏನಾದ್ರು ಒಂದು ಕಿವಿ ಮಾತು ನೀವು ಹೇಳುವುದಾದ್ರೆ ಯಾವ ರೀತಿ? ಅಲ್ಲ, ಯಾವ ರೀತಿ ಅಂದ್ರೆ ನಾವು ಯಾವುದೇ ಉದ್ದೇಶ ಇಟ್ಟುಕೊಂಡು ನಮಗೆ ಹಣಕ್ಕೋಸ್ಕರ ಅಲ್ಲ, ನಾವು ಮಾಡ್ಬೇಕು. ನಾವು ಸುಮ್ಮನೆ ಈಗ ನನಗೆ ಈಗ ಸತ್ಯ ಹೇಳಿದ್ರು ನನಗೆ ಈ ಕೆಲಸ ಮಾಡಿ ಇದರಲ್ಲಿ ಆಗ್ಬೇಕು ಅಂತ ಇಲ್ಲ. ನನ್ನ ಗಂಡನ ಪೆನ್ಷನ್ ಬರ್ತದೆ, ಅದರಲ್ಲಿ ನನ್ನ ಜೀವನಕ್ಕೆ ಏನು ತೊಂದರೆ ಇಲ್ಲದೆ ಕಳಿಬಹುದು. ಆದ್ರೂ ಕೂಡ ನಾವು ಚಿಕ್ಕದಿರುವಾಗ ಕಲ್ತ ಇದನ್ನು ನಾವು ಯಾವತ್ತು, ನಾವು ಈಗ ಸ್ವಲ್ಪ ದೊಡ್ಡ ಇದು ಮಟ್ಟಿಗೆ ಬಂದಿದೆ ಅಂತ ಯಾವತ್ತು ಮೊದಲಿನ ಅದು ಮರ್ತು ಹೋಗ್ಲಿಕ್ಕೆ ಅದು ಮರಿಬಾರ್ದು. ಅದು ಮರಿಬಾರ್ದು ಅಂತಿದ್ರೆ ಇಂಥ ಒಂದು ಕಾರ್ಯಕ್ರಮ, ಇಂತ ಅಂದ್ರೆ ಈ ಗುಜ್ಜೆ ಇದೆಲ್ಲ ಎಂತ ಹೇಳಿದ್ರೆ ತುಂಬಾ ಇದಿದ್ದ ಆರೋಗ್ಯಕ್ಕೆ ಒಳ್ಳೆ ಇದಿದ್ದ, ಅಂದ್ರೆ ಚಿಕ್ಕ ಗುಜ್ಜೆ ಆದ್ರೆ ತುಂಬಾ ಆರೋಗ್ಯ ಭಾರಿ ನಮ್ಮ ಶರೀರಕ್ಕೆ ಒಳ್ಳೇದು. ಶ್ರೀಮತಿ ಚಂದ್ರಾವತಿ ಅವರೇ, ಇಷ್ಟು ಹೊತ್ತು ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳು, ಆ ಕಷ್ಟವನ್ನ ಮೆಟ್ಟಿ ನಿಂತು ನಿಮ್ಮ ಜೀವನದಲ್ಲಿ ನೀವೊಂದು ಸಾಧನೆಯನ್ನ ಮಾಡಿದ್ದು, ಮಕ್ಕಳ ಜೀವನ, ಈ ಸಂಪೂರ್ಣವಾಗಿ ನಿಮ್ಮ ಒಂದು ಜೀವನದ ಒಂದು ವಿವರವನ್ನ ಪ್ರೇಕ್ಷಕರಿಗೆ ತಿಳಿಸಿದ್ದೀರಿ. ಅದೇ ರೀತಿ ನಿಮ್ಮಂತೆ ಸಾಧನೆ ಮಾಡಬೇಕು ಅನ್ನುವಂತ ಎಷ್ಟೋ ಜನರಿದ್ದಾರೆ.
ಅವರಿಗೂ ಉತ್ತಮವಾದಂತಹ ಮಾರ್ಗದರ್ಶನವನ್ನ ಕೊಡಿದಿರಿ. ನಿಮಗೆ ನಮ್ಮ ಮಾಧ್ಯಮದ ಪರವಾಗಿ ಆತ್ಮೀಯ ಧನ್ಯವಾದಗಳು. ಧನ್ಯವಾದಗಳು. ಪ್ರೇಕ್ಷಕರೇ, ಇದು ಚಂದ್ರಾವತಿಯವರ ಬದುಕಿನ ಚಿತ್ರಣ. ಪ್ರೀತಿಯ ವೀಕ್ಷಕರೇ, ಇಂತಹ ಅದೆಷ್ಟೋ ಸಾಧಕರು ಸಮಾಜದಲ್ಲಿದ್ದಾರೆ. ಚಂದ್ರಾವತಿಯವರಂತೆ ಅದೆಷ್ಟೋ ಎಲೆಮರೆಯ ಕಾಯಿಯಂತಿರುವ ಸಾಧಕರನ್ನ ಪರಿಚಯಿಸುವಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಇನ್ನೊಮ್ಮೆ ಬರ್ತೀನಿ. ನಮಸ್ಕಾರ, ವಂದನೆಗಳು.